ಹೌದು, ಅವರಿಗೆ 13 ಮಂದಿ ಮಾಡಿದ್ರು. ಅದರಲ್ಲಿ ಕದ್ರು ಒಬ್ಬಳ ಆಶೆ. ಮದುವೆಯಲ್ಲಿ ಹೇಗೆ ಹುಟ್ಟಿಕೊಂಡೆವು? ಕಶ್ಯಪರೇ ಹೊರವು ಕಟ್ಟ ಹಾಗೆ ಒಂದು ಅಂಡವನ್ನೇ ಕೊಟ್ಟ ಕಾರಣವೇ ಅಂಡದಿದ್ದರೆ ಅದೆಷ್ಟೋ ಶಾಸ್ತಿಯಲ್ಲಿ ರೂಪದಲ್ಲಿ ಹುಟ್ಟಿಕೊಂಡಂತ ಸರ್ಪ ಜಾತಿಗಳು ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮ್ಮನ್ನೊಮ್ಮೆ ಕಾಣಬೇಕಿದ್ದು. ನೀವು ನಮ್ಮ ರೂಪಗಳೇ ಹಲವು ರೀತಿಯಲ್ಲಿ ವಿಶೇಷವಾಗಿ ಹುಟ್ಟಿಕೊಂಡವರು. 1, 2, 3 ಜಾತಿಯ ಆಹಾ 1001 ಜಾತಿಯಲ್ಲಿ ಹುಟ್ಟಿಕೊಂಡಂತ ಸರ್ಪ ಜಾತಿಗಳು. ಅದರಲ್ಲಿ ಕೆಲವರು ವಿಷವಿದ್ದವರು, ಕೆಲವರಿಗೆ ವಿಷವೇ ಇಲ್ಲ, ಕೆಲವರು ಅನಪನ ವಿಷವಿದ್ದವರು. ಹಾಗಾಗಿ ಕೆಲವರನ್ನು ಕಂಡರೆ ಹೇಗೆ, ಕೆಲವರಿಗೆ ಹೆಡ ಉಂಟು, ಕೆಲವರ ಹಾಗಲ್ಲ, ಕೇವಲ ಸರ್ಪಗಳು ಮಾತ್ರ. ಕೆಲವರು ನೀರಲ್ಲಿ ಬದುಕುವರು, ಕೆಲವರು ಆಗಲ್ಲ, ಗುಡ್ಡದಲ್ಲಿ ಬದುಕುವರು, ಮರದ ಮೇಲೆ ಬದುಕುವವರು, ಹುತ್ತದೊಳಗೆ ಬದುಕುವವರು. ಈ ರೀತಿಯಲ್ಲಿ ಒಂದೊಂದು ಜೀವನವನ್ನೇ ಮಾಡಿಕೊಂಡವರು. ಆದ್ರೆ ಏನು ಮಾಡುವುದು? ಈಗ ಎಲ್ಲಿದ್ದಾರಂತ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಏನು? ಅದು ಬಹಳಷ್ಟು ಕಷ್ಟವಾದದ್ದೇ. ಈಗ ಕೆಲವರು ಮಾತ್ರ ಇರುವುದು. ಆದ್ರೆ ನಾವೆಲ್ಲ ಯಾರಂತ ಕೇಳಿದ್ರು? ಕಾಳಿಂಗ ಸರ್ಪ. ಈ ಕಾಳಿಂಗ ಸರ್ಪ ಅಂತ ನಾಳೆ ಬಹಳಷ್ಟು ವಿಷವಿದ್ದಂತಹ ಸರ್ಪವೇ ನಾನು. ನಾವು ವಿಷದಿಂದಲಾಗಿ ಯಾರಿಗೂ ಬದುಕುವುದಕ್ಕೆ ಕಷ್ಟವೇ. ಆದ್ರೆ ನಾನು ಕಪ್ಪಾಗಿದ್ದವ. ಆದ್ರೆ ನಮ್ಮಿಂದಲೂ ಒಂದು ಉಪಕಾರವಾಯಿತು. ಒಂದು ಸಮಯದಲ್ಲಿ ನಮ್ಮಿಂದಾಗಿ ಒಂದು ಪ್ರಸಂಗವೇ ನಡೆಯಿತು ಗೊತ್ತಾ?
ಆ ವಿಶೇಷವಾದಂತಹ ಪ್ರಸಂಗ ಹೆಸರು ಮಾತ್ರ ಈಗ ಪಟ್ಟದ ಹಾಗೆ. ಯಾಕೆ ಅದು ಗರುಡನ ಉತ್ಸವ ಅಂತ ಮಾಡಿದ್ರು. ಓರ್ವ ಗರುಡನೇ ಹುಟ್ಟಬೇಕಾದ್ರೆ ಸರ್ಪ ಜಾತಿಗಳಂತ ನಾವೆಲ್ಲ ಕಾರಣಕರ್ತರು ಆದ್ರು. ಇದನ್ನು ನಾವು ತಿಳ್ಕೊಳ್ಬೇಕಿತ್ತು. ಅದನ್ನು ತಿಳ್ಕೊಳ್ಳಿಲ್ಲ ನೋಡಿ. ಸ್ವಾರ್ಥ ಜೀವಿಗಳು ಏನೇ ಆಗಲಿ ನೋಡಿ. ನನ್ನ ಅಮ್ಮ ಕದ್ರವಿತಾರಲ್ಲ ತಂಗಿಯಾದಂತ ಇರುದೆಯ ಜೊತೆಯಲ್ಲಿ ತಿರುಗಾಟಕ್ಕೆ ಹೋಗುತ್ತಾ ಸಮಯದಲ್ಲಿ ಒಮ್ಮೆ ಮೇಲೆ ನೋಡಿದಂತೆ ಆ ಸುರಾಪತಿಯೇ ಉಚ್ಚೇಶ್ವರಿ ಏರಿ ಬಂದಂತಹ ಸಮಯದಲ್ಲಿ ಆ ಬೆಲೆಯವರಿಗೆ ಕಂಡಾಕರೆ ನನ್ನ ಅಮ್ಮ ಇದ್ದಾಳ ಕದ್ರದೇವಿ. ನಾನು ಸತ್ಯ ಹೇಳಿ ಕೂತು ನನ್ನ ತಾಯಿ ಹೇಳಿದ್ರೆ ತಪ್ಪಾಗ್ತಾರೆ. ಸ್ವಲ್ಪ ಅಧಿಕ ಪ್ರಸಂಗವು ಸತ್ಯ. ಈ ಅಧಿಕ ಪ್ರಸಂಗದಲ್ಲಿ ಒಂದು ಪ್ರಸಂಗವೇ ನಡೆಯುತ್ತದೆ. ನನ್ನ ಅಮ್ಮನಿಗೆ ಗೊತ್ತಿರಲಿಲ್ಲ ಏನು ಮಾಡುವುದು ಹೇಳಿ. ಆ ಮೇಲೆ ನೋಡಿದಂತ ಅಮ್ಮ ಹೇಳಿದ್ರಂತೆ ದೇವೇಂದ್ರನ ಉದ್ದೇಶದ ಬಾಲಕಪ್ಪ ಅಂತ. ಬೇಕಾ ಇವಳಿಗೆ ನಿಜವಾಗಿ ಉದ್ದೇಶದ ಬಾಲಕಪ್ಪ ಆಗೋದಕ್ಕೆ ಸಾಧ್ಯ ಉಂಟ? ಅದು ಬೆಲ್ಲಗಿನ ಕುದುರೆ ಅಲ್ವೇ? ನಮ್ಮ ಚಿಕ್ಕಮ್ಮ ಹೇಳಿದ ಅದು ಸಾಧ್ಯವೇ ಇಲ್ಲ ಅಂತ. ಅವರವರವರವರೊಳಗೆ ಪಂಥವೇ ನಡೆದು ಹೋಯ್ತು. ಪಂಥವೇ ವಿಶೇಷವಾದದಂತೆ. ಅದು ಕಾರಣವೇನು ಗೊತ್ತಾ? ಒಂದು ವೇಳೆ ಉದ್ದೇಶದ ಬಾಲಕಪ್ಪಂತ ಹೌದಾಗಿದ್ರೆ ನೀನು ನನ್ನ ದಾಸಿಯಾಗಬೇಕಂತ ಹೇಳಿರುತ್ತೆ. ಅದಕ್ಕೆ ಚಿಕ್ಕಮ್ಮನು ಬಿಡ್ಲಿಲ್ಲ. ಅದು ಬೆಲ್ಲಗಂತ ನಾನು ತೋರಿಸಿಕೊಡ್ತೇನೆ, ನೀನು ನನ್ನ ದಾಸಿ ಆಗ್ಬೇಕಂತ. ಇವರು ಇಷ್ಟು ಮಾತನಾಡುವಾಗ ಸುರಪ ಹೋಗಿ ಆಗಿದೆ. ಮತ್ತೊಮ್ಮೆ ಕಾಣುವಂತಹ ಈ ಅಡ್ಡದಿದ್ದಲಾಗಿ ಮತ್ತೊಮ್ಮೆ ಮೆರವಣಿಗೆಯನ್ನು ಕಾಣುವುದಕ್ಕಾಗಿ ಹೋದಂತಹ ಸಮಯದಲ್ಲಿ ಉಚ್ಚೇಶದ ಬಾಲವನ್ನು ಕಾಯಿಸಬೇಕೆಂಬಂತ ಉದ್ದೇಶದಲ್ಲಿತ್ತಂತೆ. ಏನು ಮಾಡುದು? ಅಮ್ಮ ತಪ್ಪಿ ಹೇಳಿದ್ದು ಸರಿ. ಆದ್ರೆ ಅಮ್ಮ ಬಂದು ನೇರವಾಗಿ ಬಂದು ಗುಮ್ಮಗೆ ಮಲಗಿ ಬಿಟ್ರು. ನಾವೆಲ್ಲ ಬರುವಂತಹ ಸಮಯದಲ್ಲಿ ಅಮ್ಮ ಎಲ್ಲಿ ಅಂತ ನೋಡಿದ್ರೆ ಅಮ್ಮ ಇಲ್ಲಲ್ಲ. ಅಮ್ಮ ಉಮ್ಮ ಆದರೆ ಎಲ್ಲಿ ಅಂತ ನೋಡಿದ್ರೆ ಓಯ್ ತಾಯಿಯನ್ನು ಕರೆದು ಕೇಳಿದೆ, ಯಾಕಮ್ಮ ನೀನು ದುಃಖಿಸ್ತೈತಿ? ಇಷ್ಟು ಮಂದಿ ಮಕ್ಕಳಿರುವಾಗ ನಮ್ಮಲ್ಲಿ ನಿನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ವೇ ಅಂತ ಹೇಳಿದಾಗ ಅಮ್ಮ ಒಂದು ಮಾತು ಹೇಳಿದ್ರು. ಚಿಕ್ಕಮ್ಮನಿಂದಾಗಿ ನನಗೆ ಸೋಲಾಯಿತು, ಇನ್ನು ಬದುಕೇ ಬೇಡ, ಹೇಗಾದ್ರೂ ಮಕ್ಕಳಂತ ನಿಮ್ಮಲ್ಲಿ ಹೇಳಿ ನಾನು ಸಾಯ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದೆವು, ಮಕ್ಕಳಂತ ವೀರಾದಿ ವೀರರು ನಾವಿರುವಾಗ ನೀನು ಯಾಕೆ ಸಾಯ್ಬೇಕಮ್ಮ? ಏನು ಘಟನೆ ನಡೆಯುತ್ತಂತ ಹೇಳಂತ ಹೇಳಿದೆ. ಆಗ ಹೇಳಿದಿಷ್ಟೇ, ಚಿಕ್ಕಮ್ಮನಿಗೆ ಆ ಕುದುರೆಯ ಬಾಲವನ್ನು ನಾನು ಕಪ್ಪಗಾಗಿ ತೋರಿಸಬೇಕಂತ ಇದ್ದೇನೆ. ಮಕ್ಕಳೇ, ಹೇಗಾದ್ರೂ ನೀವು ಮಕ್ಕಳಂತ ಉಪಕಾರ ಮಾಡ್ಬೇಕು. ಇದೆಲ್ಲ ಬೇಕಾ ನಮಗೆ? ಚಿಕ್ಕಮ್ಮನಾದ್ರೇನು ಅಮ್ಮ ಆದ್ರೇನು ಒಂದೇ ಅಲ್ವ? ಯಾರಲ್ಲಿ ಯಾಕೆ ಭೇದ ಎಂಬ ಈ ಕಲ್ಪನೆಯಿಂದಾಗಿ ನಾವೆಲ್ಲ ಒಪ್ಪಲಿಲ್ಲ. ಯಾಕೆ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ದಾರಿಯಲ್ಲಿ ಹೋಗುತ್ತಾ ಮಾರಿಯನ್ನು ತನ್ನ ಮನೆಯಲ್ಲಿ ಇರಿಸಿದೆ. ಮಾರಿ ಬಂದಂತ ಯೋಚನೆ ಮಾಡಿದಲ್ಲ, ಅದನ್ನು ನಾವೇ ತಂದಂತ. ಆ ಬೆಂಕಿ ಸುಡುತ್ತದಂತೆ ತಿಳಿದ್ರು ಕೂಡ ಕೈಯಲ್ಲಿ ಹಿಡಿದಕ್ಕೆ ಹೋಗುತ್ತದೆ. ಇದು ಭ್ರಮೆ ಅಲ್ವ? ಇದು ತಪ್ಪು ಕಲ್ಪನೆ ಅಲ್ಲ. ಹಾಗಾದ್ರೆ ಚಿಕ್ಕಮ್ಮನಿಗೆ ಯಾಕೆ ಈ ಶಿಕ್ಷೆ ಕೊಡಬೇಕು? ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದೆವು. ಒಪ್ಪ ಕೊಟ್ಟಂತ ನಮ್ಮ ಅಮ್ಮ ಒಂದು ಶಾಪವನ್ನೇ ಕೊಟ್ಟಲ್ಲ. ಮಕ್ಕಳೆಂಬಂತ ಕರುಣೆ ಇಲ್ಲದೆ ಶಾಪವನ್ನು ಕೊಟ್ಟಳು. ಹಿಂದಕ್ಕೆ ಜನಮೇಜಯನೆಂಬ ಆತನ ಹುಟ್ಟಿ ಮಹಾಯಾಗವನ್ನು ಮಾಡ್ತಾಳೆ. ಆ ಯಾಗದಲ್ಲಿ ನೀವೆಲ್ಲ ಸುಟ್ಟು ಭಸ್ಮರಾಗಿರಿ. ಹೇಗೆ ನಮಗೆ ಅಮ್ಮ ಪಟ್ಟಂತ ಪ್ರಸಾದವೇ ಇಷ್ಟು. ಮಕ್ಕಳೆಂಬಂತ ಮಮಕಾರ ಇಲ್ಲದೆ ನಮಗೆ ಶಾಪವನ್ನು ಕೊಟ್ಟರು. ಆದ್ರೆ ನಾವು ಸುಮ್ಮನೆ ಯಾವುದನ್ನು ಲೆಕ್ಕಕ್ಕೆ ಸಿಗಲಿಲ್ಲ. ಅನ್ನಲಾಂತ ಆದಿಶೇಷರೇ ಬಂದು ತಪ್ಪಂದಿರಂತ ನಮ್ಮಲ್ಲಿ ಬೇಡಿಕೊಂಡ. ಏನೇ ಆಗಲಿ ನಮ್ಮ ಅಮ್ಮ ತಪ್ಪು ಮಾಡಿದ್ರು, ಕಡೆಗೆ ಬದುಕುವ ದಾರಿಯನ್ನು ಕಾಣುವ ಈ ಸಮಯದಲ್ಲಿ ಒಂದು ಉಪಕಾರವನ್ನು ಮಾಡಬೇಕಂತ ಹೇಳಿದಾಗಲೇ ಓಯ್ ಆಗ ನಾವು ಒಪ್ಪಿಕೊಂಡದ್ದು ಸರಿ. ಉದ್ದೇಶದ ಬಾಲವನ್ನು ಕತ್ತಿ ಹಿಡಿದೆವು, ಚಿಕ್ಕಮ್ಮನನ್ನು ದಾಸ್ಯತನಕ್ಕೆ ಇಳಿಸಿದೆವು. ಆದ್ರೆ ಏನು ಮಾಡಿದೆವು? ಆಳಾಂತರದೊಳಗೆ ಕರುಣನೆಂಬಂತ ಒಬ್ಬ ಮಗಳು ಹುಟ್ಟಿಕೊಂಡ. ಹುಡುಕುತ್ತ ಬಂದಂತ ತಾಯಿಯ ಕಷ್ಟವನ್ನೇ ಕಂಡಂತ ಆತ ವಿಚಾರವನ್ನೇ ತಿಳಿದವ ಅವ. ಸರ್ಪಾದಿಗಳಂತ ನಮ್ಮನ್ನೇ ಕೆಣಕುವುದಕ್ಕೆ ಪ್ರಾರಂಭ ಮಾಡಿದೆವು. ಬದುಕುವುದಕ್ಕೆ ಕೆಲವು ವಿಧಾನದಲ್ಲಿ ನಾವು ನೋಡಿದ್ರು ಕೂಡ ಬದುಕುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಆದ್ರೆ ಮೂರು ಮೂರ್ತಿಗಳ ಮಾತಿನಂತೆ 1000 ಹಾವುಗಳು ಆತನಿಗೆ ಆಹಾರವಾಗಿ ಹೋಗಬೇಕು. ಇದು ಸರ್ಪಾದಿಗಳ ದೂರ ಆಯಿತು. ಹಾಳಿಗಳಂತ ನನ್ನಲ್ಲಿ ದೂರನ್ನೇ ಕೊಟ್ಟಾಗ ಕರುಣನಲ್ಲಿ ಕಾಳಗವನ್ನು ಕೊಟ್ಟೆ. ಆದ್ರೆ ಏನು ಮಾಡುದು? ಸೋಲನ್ನು ಅನುಭವಿಸಿ ಇಲ್ಲಿವರೆಗೆ ಓಡಿ ಬಂದೆ. ಆದ್ರೆ ಒಂದು ಸಮಯ ನೋಡಿ, ಇಲ್ಲಿಯೊಂದು ನಡೆದದ್ದು ಕಟ್ಟಲಿಷ್ಟೇ. ಬರ್ತಾ ಬರ್ತಾ ನನ್ನನ್ನೇ ಹುಡುಕಿಕೊಂಡು ಬಂದಂತ ಗರುಡ ಇಲ್ಲಿ ಇದ್ದಂತ ಅಜ್ಜರಾಜರನ್ನೇ ಹುಡುಕಿ ಆತನನ್ನೇ ಕಚ್ಚಿ ತಿಂದ. ಈ ವಿಚಾರವನ್ನೇ ತಿಳಿದಂತ ಆತ ಹೆಂಡತಿಯವರೆಲ್ಲ ಹೋಗಿ ಸೌಂಬರಿ ಮುನಿಯಲ್ಲಿ ದೂರನ್ನೇ ಕೊಟ್ಟರು. ವಿಚಾರವನ್ನೇ ತಿಳಿದಂತ ಸೌಂಬರಿ ಮುನಿ ಗರುಡನಿಗೊಂದು ಶಾಪವನ್ನೇ ಕೊಟ್ಟಲ್ಲ. ನಿನ್ನ ತಳ 1000 ಹಾಳಾಗಲಿ. ಇನ್ನು ಮುಂದೆ
ಈ ನದಿ ಹತ್ರ ಬಂದ್ರೆ ಹೌದಾಗಿದೆ ಇನ್ನು ಬದುಕು ಕೂಡ ಅಂತ ಹೇಳಿದ್ರು. ಈ ವಿಚಾರವನ್ನು ಕೇಳಿದ ಕ್ಷಣ ಬಂದು ಈ ಮಡುವಿನಲ್ಲಿ ನಾನು ಸೇರಿಕೊಂಡೆ. ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಂತೋಷದಲ್ಲಿ ಬದುಕಿದೆ. ಆತನಿಗೆ ಶಾಪ ಅಂದ್ರೆ ತನಗೊಂದು ವರವಾಯಿತು ಎಂಬ ಉದ್ದೇಶದಿಂದ ಬದುಕುವುದಕ್ಕೆ ನನಗೊಂದು ಅವಕಾಶವಾಯ್ತಲ್ಲ. ಯಾರು ಏನು ಆದ್ರೆ ನಮಗೇನಂತೆ ತಾವು ಬದುಕಬೇಕು ಅಂತ ಸ್ವಾರ್ಥವೇ ನೋಡಿ ನಮ್ಮ ವಿಷಯದಿಂದಾಗಿ ಈ ಪರಿಸರವನ್ನು ಒಮ್ಮೆ ನಾನು ಕೂಡದೆ ಎಲ್ಲ ದೊಡ್ಡ ಸುಡಗಾರಿ ಆಗಿದೆ. ಆದ್ರೆ ಬದುಕುದು ಹೇಗೆ ಅಂತ ಕೇಳ್ತೀರಾ? ಬದುಕುವುದಕ್ಕೆ ಬಹಳಷ್ಟು ಕಷ್ಟವೇ ಇರಲಿಲ್ಲ. ಆದ್ರೆ ಇಷ್ಟು ಮಂದಿ ಬದುಕುವುದೇ ಹೇಗೆ ಅಂತ ನೋಡಿದ್ರೆ ಈ ಮಡುವಿಂದ ಮೇಲೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಅವಳಿಗೆ ಯಾವ ಸಮಯದಲ್ಲಿ ಬರ್ತಾರೆ ಎಂಬ ಯೋಚನೆಯಲ್ಲೇ ಕರುಣ ಇದ್ರೆ ನಾವು ಬಯಸಿದ್ದೆಲ್ಲ ನಮ್ಮ ಹತ್ತಿರಕ್ಕೆ ಬರ್ತಾ ಉಂಟಲ್ಲ. ಇದು ಹೇಗೆ ಅಂತ ನೋಡಿದ್ರೆ ನೋಡಿ ಮೇಲೊಮ್ಮೆ ನೋಡಿದ್ರೆ ಸಾಧ್ಯ ಬಯಲು ಪ್ರದೇಶ ಬಹಳಷ್ಟು ಗೋಗಳನ್ನೇ ಸೇರಿಸಿಕೊಂಡು ಗೋಪಾಲಕರೆಲ್ಲ ದನಗಳನ್ನೇ ಮೇಯಿಸುವುದಕ್ಕಾಗಿ ಬರ್ತಾರೆ. ಬಂದವರೆಲ್ಲ ನೀರನ್ನು ಕುಡಿಬೇಕಾದ್ರೆ ಈ ಮಡುವಿನತ್ತ ಬರ್ತಾರೆ. ಮಡುವಿನೊಳಗೆ ಸೇರಿದ ಕ್ಷಣದಲ್ಲಿ ಎಲ್ಲರನ್ನು ಕಚ್ಚಿ ಕೊಂದು ನಾವೆಲ್ಲ ಹೊಟ್ಟೆ ತುಂಬಿಸಿಕೊಂಡವರು. ಅಷ್ಟಕ್ಕೆ ಮಾತ್ರ ಮುಗಿದಿಲ್ಲ. ದೊಡ್ಡದಾದ ಬೆಟ್ಟದಲ್ವೇ ಮೃಗ ಪಕ್ಷಿಗಳು ಎಲ್ಲವೂ ಈ ನೀರಿನತ್ತ ಇದ್ದಾಗ ಎಲ್ಲವನ್ನೇ ತಂದು ಅವರ ಪಾಲಿಗೆ ಯಮನಾಗಿ ಆತವರನ್ನೆಲ್ಲ ತಿಂದು ಬದುಕಿನಂತ ಕಾಳಿಂಗ ಸರ್ಪ ನೋಡಿ ಈ ಪರಿಸರವನ್ನೇ ಕಂಡಾಗಲೇ ಕಾಳಿಂಗ ಸರ್ಪ ಅಂತ ಹೆಸರಿಸಿದ್ದಾಗಲೇ ಎಲ್ಲರೂ ಬೆದರಿ ಹೋಗ್ತಾ ಇದ್ದಾರೆ. ಇಷ್ಟು ಮಾತನಾಡಿದ್ರು ಕೂಡ ಇವರ ಸುದ್ದಿಲ್ಲ. ಯಾರಿಗ ಎತ್ತದ ಹಸಿವೆ ಎಷ್ಟು ತಿಂದು ಸಾಯ್ತಾರೆ ಅಂತ ಗೊತ್ತಾಗುದಿಲ್ಲ. ನಮ್ಮವರಿಗೆ ತಿಂದು ಅದೇ ಒಂದು ಚಟವಾಗಿದೆ. ನೋಡಿದ್ರ ನಾವೆಲ್ಲ ದುಡಿಯುತ್ತಾ ಇರುವುದು ಅವರಿಗೆ ತಿನ್ನುವಂತ ಅಭ್ಯಾಸ. ನೋಡಿ ಇದು ನನ್ನ ಹೆಂಡತಿ ಮಕ್ಕಳ ಮದುವೆ ಕೊಡುದು ನಮಗೆ ಹೊಟ್ಟೆ ಹಸಿರ್ತಾರಂತ. ಹಾಗಾದ್ರೆ ಇವರಿಗೆ ತಂದು ಕೊಡಬೇಕು. ಇವರಿಗೆ ಬರ್ಲಿಕ್ಕೆ ಆಗುದಿಲ್ಲ ನನ್ನ ಜೊತೆಯಲ್ಲಿ. ಅವ್ರು ಯಾರು ಬರುದಿಲ್ಲ. ಏನೇ ಆಗಲಿ ನನಗೆ ದೊಡ್ಡ ಕಷ್ಟವೇ ಅಲ್ಲ. ಬೋಲವನ್ನೇ ತೊರಟಕ್ಕೆ ಎಣ್ಣೆ ಬೆಚ್ಚಿ ಹಚ್ಚಿ ಕೊಂದಾಗಲೇ ನಮಗೆಲ್ಲ ಹೊಟ್ಟೆ ತುಂಬುತ್ತದೆ. ಅದೆಲ್ಲ ಉಡಪ್ಪವರಿಗೆ ಗೊತ್ತುಂಟು. ಏನೇ ಆಗಲಿ ಇವರ ಮುಖವನ್ನು ಒಮ್ಮೆ ಕಾಣಬೇಕಾದ್ರೆ ಉತ್ತಮನ್ನೇ ಸೇರ್ಬೇಕಾದ್ರೆ ಅದಕ್ಕಾಗಿ ದಂಡದಲ್ಲಿ ಉತ್ತಮವನ್ನು
ಕರೆಯುತ್ತಾ ಇದ್ದಾರೆ. ಗೋಪಾಲಕರಿಗೆಲ್ಲ ನಾಯಕನಾದರಿಂದ ಗೋಪಾಲಕೃಷ್ಣ ಎನ್ನುವ ಹಾಗೂ ಕರೆಯುತ್ತಾ ಇದ್ದಾರೆ. ಆದ್ರೆ ನನ್ನ ಕೆಲಸ ಏನು ಹೇಳಿ, ದಿನನಿತ್ಯವೂ ಗೋಪಾಲಕರನ್ನು ಒಡಗೂಡಿ ಗುಡ್ಡವನ್ನು ಸೇರಿ ದನಕರುಗಳನ್ನು ಮೇಯಿಸುವುದಕ್ಕಾಗಿ ಹೋಗುವ ನಾನು. ಎಂದಿನಂತೆ ಇಂದೂ ಕೂಡ ಬಂದವ ನಾನು. ಆದ್ರೆ ಆ ಬಗ್ಗೆ ಯೋಚನೆ ಮಾಡುವುದಲ್ಲ. ಒಬ್ಬನೇ ಇದ್ದೇನೆ, ಗೋಪಾಲಕರು ಕಾಣುವುದಿಲ್ಲ. ಎಲ್ಲಿ ಹೋಗಿರಬಹುದು, ಯಾವಾಗ ಬರುತ್ತಾರೆ ನೋಡುವ. ಸ್ವಲ್ಪ ಹೊತ್ತು ಕಾಯ್ತಾ ಇರ್ತೇನೆ. ಕೃಷ್ಣಗೆ ಕೃಷ್ಣ ಗೋಪಾಲಕರೇ, ನಮಸ್ಕಾರ ಮಾಡಿಕೊಂಡಿದ್ದೇವೆ. ಎದ್ದೇಳು, ಶುಭವಾಗಲಿ. ಆಶ್ಚರ್ಯವಾಗುತ್ತಾ ಇದೆ. ಗೋವುಗಳನ್ನು ಮೇಯಿಸುವುದಕ್ಕಾಗಿ ಹೋದವರು ನೀವೆಲ್ಲ. ಯಾವತ್ತು ನಗು ನಗುತ್ತಾ ಸಂತೋಷದಿಂದ ನನ್ನ ಬಳಿಗೆ ಓಡೋಡಿಕೊಂಡು ಬಂದವರು ನೀವು. ನಮ್ಮ ಮುಖ ಪ್ರಫುಲ್ಲ ವದನದ ಹಾಗೆ. ಆದ್ರೆ ಇವತ್ತು ಯಾವುದೋ ಒಂದು ರೀತಿಯ ಚಿಂತೆ ನಿಮ್ಮ ಮುಖದಲ್ಲಿ ಇದೆ ಎಂಬುದು ಸ್ಪಷ್ಟ. ಮನಸ್ಸೆಂಬ ರೂಪವನ್ನು ಮುಖವೆಂಬ ಕನ್ನಡಿಯಿಂದ ನೋಡುವುದಕ್ಕೆ ಸಾಧ್ಯವಾಗುತ್ತದೆ.
ಅಯ್ಯ, ಮುಖ ನೋಡುವುದು ಗೊತ್ತಾಯ್ತಲ್ಲ. ಹೌದು. ನನ್ನಲ್ಲಿಗೆ ಬರಬೇಕಾದರೆ ಈ ರೀತಿಯ ಕಣ್ಣೀರು ಯಾಕೆ? ಯಾಕೆ ಚಿಂತೆ? ಏನಾಯ್ತಪ್ಪ ಹೇಳಬಹುದೇ? ನಾನು ಹೇಳುವಂತವನಾಗ್ತೇನೆ, ನೀನು ಕೇಳುವಂತವನ. ಆಗಲಿ. ಕೃಷ್ಣಯ್ಯ, ಲಾಲಿಸೋ ಕೃಷ್ಣಯ್ಯ ಈ ಪರಿಪಾಲಿಸು ರಂಗಯ್ಯ ಕೃಷ್ಣ ಏನು ಬದಲಾವಣೆ ನಂದ ಗೋಕುಲದಲ್ಲಿ. ಮೊದಲು ಒಂದು ತುತ್ತು ಅನ್ನಕ್ಕೂ ನಮಗೆ ಗತಿ ಇಲ್ಲ ಅಂತ ಆಗಿತ್ತು. ಈಗ ಹೊಟ್ಟೆಗೆ ಎಣ್ಣೆ, ತಲೆಗೆ ಅನ್ನ ಎಲ್ಲ ಬೇಕಾದಷ್ಟು ಸಿಗ್ತದೆ ಕೃಷ್ಣ. ಹಾಗಲ್ಲ ಅದು, ಮತ್ತೆ ಹೊಟ್ಟೆಗೆ ಅನ್ನ, ತಲೆಗೆ ಎಣ್ಣೆ. ಕೇಳುವಾಗ ಹೆಚ್ಚು ಕಡಿಮೆ ಆದ್ರೆ ಹಾಕುವಾಗ ಸರಿ ಹಾಕ್ತೇವೆ ನಾವು. ಕೃಷ್ಣಯ್ಯ, ಆಮೇಲೆ ಅಯ್ಯೋ ದೇವ್ರೆ, ದೊಡ್ಡ ದನಗಳೆಲ್ಲ ಕರು ಹಾಕಿದವು, ಕೊಡ ಹಾಲು ಕೊಟ್ಟು ಹಾಲು ಕೊಡದ ದನಗಳೆಲ್ಲ. ಹಾಗಾಗಿ ಇಷ್ಟು ಬದಲಾವಣೆ. ದೇವರೆಲ್ಲದೈತೆ, ದೇವರು ಕೃಷ್ಣಯ್ಯ ದೇವರು. ನಮ್ಮ ಕೆಲಸ ಏನು? ಬೆಳಿಗ್ಗೆ ಒಂದಷ್ಟು ತಂಗಳನ್ನು ಊಟ ಮಾಡೋದು, ಉಳಿದ ಕೆಲಸವನ್ನು ಗುಡ್ಡೆಯಲ್ಲೇ ಮಾಡುದು. ನಾವು ಯಾವಾಗ ದನಕರುಗಳನ್ನ ಮೇಯಿಸುವುದಕ್ಕೆ ಹೋಗುವವರು, ನಾವು ಕಟ್ಟಿಕೊಂಡು ಹೋಗುವವರು. ಕೃಷ್ಣಯ್ಯ, ಇವತ್ತು ತುಂಬಾ ಕಷ್ಟ ಬಂತು ಕೃಷ್ಣಯ್ಯ. ಕಷ್ಟ? ಹೌದು. ಹೇಗೆ? ಉರಿ ಉರಿ, ಅಯ್ಯೋ, ಕಾಲೂರಿ, ಕೈಯೂರಿ, ಕಣ್ಣೂರಿ, ಮಯೂರಿ. ಕಾಲೂರಿ, ಉರಿ. ಈ ರೀತಿ ಉರಿಯಾಗಬೇಕಾದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ವೇ? ಉಂಟು ಕೃಷ್ಣಯ್ಯ. ಏನಯ್ಯ? ಯಾವಾಗಲೂ ಗೋಗಳನ್ನು ಹಾಕಿಕೊಂಡು ಹೋಗಿ ಅದು ಮೇಯ್ತದೆ. ಮೇಯ್ದ ಮೇಲೆ ನೀರು ಕುಡಿಬೇಕಲ್ಲ. ಹೌದು. ಅದಕ್ಕೆ ಅಲ್ಲಿಗೆ ಹೋಗೋದು ನಾವು. ಎಲ್ಲಿಗೆ? ಯಮುನಾ ನದಿಯ ಅಲ್ಲಿ ಒಂದು ಕಾಳಿಂದಿ ಮಡು ಉಂಟಲ್ಲ, ಯಮುನಾ ನದಿಯ ಕಾಳಿಂದಿ ಮಡು, ಅಲ್ಲಿಗೆ ಹೋಗೋದು ನಾವು. ಅದು ಏನ್ ಮಾಡೋದು, ಇವತ್ತು ನೀರಿಗೆ ಇಳಿಯೋದಕ್ಕೆ ಆಗೋದಿಲ್ಲ ಕೃಷ್ಣಯ್ಯ. ಉರಿ 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 ಉರಿ. ಯಾಕಪ್ಪ, ಏನಾಯ್ತು? ವಿಷ ಜ್ವಾಲೆ, ವಿಷ ಜ್ವಾಲೆ, ವಿಷ ಜ್ವಾಲೆ ಕಾಳಿಂದಿ ಮಡುವಲ್ಲಿ. ಅಲ್ಲಿ ಯಾಕೆ ಹಾಗೆ ನೀರು ವಿಷ ಜ್ವಾಲೆಯನ್ನು ಹೊಮ್ಮಿಸ್ತೇನೆ ಅಂತ ಗೊತ್ತಾಯ್ತು ಕೃಷ್ಣಯ್ಯ. ಆ ಕಾಳಿಂದಿ ಮಡುವಿನಲ್ಲಿ ಅವ ಇದ್ದಾನೆ ಕೃಷ್ಣಯ್ಯ. ಅವ ಕ್ರೂರ. ಯಾರು ಕ್ರೂರ? ಕಾಳಿಂಗ ಸರ್ಪ. ಅದರೊಳಗೆ ಇದ್ದಾನೆ. ಅವ ಕಾರಿ 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 ನೀರೆಲ್ಲ ವಿಷಮಯವಾಗಿ ಹೋಗಿದೆ. ಹೌದಿ?
ಆಹಾ. ನಮಗದು ಗೊತ್ತಾಗೋದಕ್ಕೆ ಕಾರಣ ಉಂಟು. ಹೇಗೆ ಗೊತ್ತಾಯ್ತು? ಇವತ್ತು ನೀರು ಕುಡಿಲಿಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೀವಿ. ನೀರು ಕುಡಿಯಲು ಹಸುಗಳು ನೀರು ಕುಡಿಯಲು ಹಸುಗಳು ನೀರಿಗಿಡಿಯಲು ಹಸುಗಳು ನೀರಿಗಿಡಿಯಲು ಘೋರ ವಿಷಜ್ವಾಲೆ. ವಿಷಜ್ವಾಲೆ? ಹೌದು. ನೀರು ಕುಡಿಯೋದು ಬಿಡು, ಅಲ್ಲೇ ಹತ್ತಿರ ಹೋಗಿ ಮೂತಿಯನ್ನು ನೀರು ಕುಡಿಯೋದಕ್ಕಂತ ಈಗ ಹಾಕಿದಾಗ ಇಲ್ಲ ಕುರಿ ತಡೆಯೋದಕ್ಕಾಗದೆ ಆಗದೆ ವಿಷಜ್ವಾಲೆ ಅಲ್ವಾ? ಹೌದು. ಅದು ಮುಂದಿನೊಳಗೆ ಹೋದದ್ದೇ ತಡ. ಹಸುಗಳು ನೀರಿನಲ್ಲೇ ಬೀಳೋದಲ್ಲ, ಅಲ್ಲಿಂದ ಹೇಗಾದ್ರೂ ತಪ್ಪಿಸಿಕೊಳ್ಳುವಂತ ಮೇಲೆ ಬಂದು ಕೈ ಕಾಲುಗಳನ್ನು ಬಡಿಯುತ್ತಾ ಎಲ್ಲ ಸತ್ತು ಹೋದು ಹಸುಗಳು. ನೀರನ್ನು ಕುಡಿಯುವುದಕ್ಕೆ ಇಳಿದಂತಹ ನಮ್ಮ ಗೋವುಗಳು ಅಳಿದು ಹೋದವು. ಹೌದು, ಅವನಿಗೂ ನೋಡಿ ಸ್ವರವೇ ಹೊರಡೋದಿಲ್ಲ, ವಿಷ ಮುಗಿ ಬಂದದ್ದು. ಇದನ್ನು ನೋಡಿ ನೀವು ಸುಮ್ಮನೆ ಕುತ್ಕೊಂಡಿದ್ದೀರಾ? ಏನ್ ಮಾಡೋದು? ಸರ್ಪವನ್ನು ಕೆಣಕುವುದಕ್ಕೆ ಈಗ ಸಾಧ್ಯ ಉಂಟ? ಬರುದಿದ್ರೆ ಆ ಸರ್ಪದಲ್ಲಿ ಮಲಗುವವನೇ ಬರ್ಬೇಕಷ್ಟೇ ಹೇಳುದು ಅಲ್ವ ಕೃಷ್ಣಯ್ಯ? ನಮ್ಮಿಂದೆಲ್ಲ ಆಗುವ ಕೆಲಸವಾದು. ಅದಕ್ಕಾಗಿ ಭಾರಿ ಜನ ಇರ್ತಾರೆ ನೀವು ಕೃಷ್ಣಯ್ಯ. ನಮ್ಮ ಕಷ್ಟವನ್ನು ಪರಿಹರಿಸಬೇಕು. ಗಾಳಿಂಟಿ ಮಡುವಿನ ಹತ್ತಿರ ಬಂದು ಒಮ್ಮೆ ಪರೀಕ್ಷಿಸಬೇಕು, ನೀನು ಪರೀಕ್ಷಿಸಬೇಕು ಕೃಷ್ಣಯ್ಯ. ಹೆದರಿದ್ದೀರಾ ನೀವು? ಹೌದು. ಹೆದರದಿರಿ. Oh
ಇನ್ನೊಂದು ಕಡೆಯಿಂದ ಬೇಸರವೂ ಆಗ್ತಾ ಇದೆ. ಗೋವುಗಳು ಗೋಪಾಲಕರೆಲ್ಲ ಸತ್ತು ಹೋಗುತ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆಲ್ಲ ಮೂಲ ಕಾರಣ ಕಾಳಿಂಗ ಸರ್ಪ. ಆ ಸರ್ಪದ ಕರ್ಮವನ್ನು ಇಳಿಸಲೇಬೇಕು. ಹೆದರಿದವರು ನೀವು ಧೈರ್ಯ ತಾಯಿ. ವಿಷಜ್ವರವನ್ನೇ ನೋಡಿ ಹೆದರಿದ್ದೇವೆ. ಅವನನ್ನು ಕಂಡ್ರೆ ಬದುಕಲಿಕ್ಕೆ ಗೋಪಾಲಕರೇ, ಯಾರು ಹೆದರಬೇಕಾದಂತಹ ಅಗತ್ಯವಿಲ್ಲ. ನಾನು ಯಾರು? ನಿಮ್ಮೆಲ್ಲರ ನಾಯಕ. ಈ ಹೊತ್ತು ನಿಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಬೇಕಾದು ಗೋಪಾಲಕೃಷ್ಣನಾದಂತಹ ನನ್ನ ಕರ್ತವ್ಯವೇ ಸರಿ. ಕೆಲವರು ನಾಯಕರಿದ್ದಾರೆ, ಬರೇ ಆಶ್ವಾಸನೆ ಮಾತ್ರ ಕೊಡುವುದು. ಅದಕ್ಕಾಗಿ ಒಂದು ಕೆಲಸವನ್ನು ನೀವು ಮಾಡಬೇಕು. ಈಗಲೇ ನನ್ನ ಜೊತೆಯಾಗಿ ಬರಬೇಕು. ಕಾರ್ಯ ಮಾಡಿ. ಬೇಡ. ಯಾಕೆ ಯಾಕೆ? ಹೋಗಿ ಏನ್ ಮಾಡ್ತೇನೆ? ಹೋಗಿ ನೀರಿಗೆ ಹಾಕ್ತೇನೆ. ಬೇಡ, ಎಲ್ಲಾದ್ರೂ ನಿನ್ನನ್ನು ಕಟ್ಟಿ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನನ್ನ ಜೊತೆಯಲ್ಲಿ ಬನ್ನಿ, ಆದ್ರೆ ನೀವು ಹತ್ತಿರ ಬರುವುದು ಬೇಡ. ದೂರದಲ್ಲಿ ನಿಂತು ಆ ನೀರಿಗೆ ಹಾರುವಂತಹ ದೃಶ್ಯವನ್ನು ಕಂಡು ಆಮೇಲೆ ಏನು ಮಾಡುತ್ತೇನೆ ಎನ್ನುವ ಹಾಗೆ ನೋಡಿ. ದೂರದಿಂದಲೇ ನೀರಿಗೆ ಹಾರುವ ದೃಶ್ಯವನ್ನು ನೋಡ್ಲಿಕ್ಕೆ ಹೌದು. ಎಲ್ಲಿಗೆ ಹೋಗುದಾ? ಹೋಗುವ ಹೋಗುವ. ಮಲಗಿದವನನ್ನ ಪಾಲವನ್ನೇ ಬೆಳೆಸಿದ್ದಾಳೆ. ಹಾಗಾದ್ರೆ ನನ್ನನ್ನು ಎಬ್ಬಿಸಬೇಕು ಮಕ್ಕಳ ಈ ಕರ್ತವ್ಯದಲ್ಲಿ ಮುಂದಾಗಿದ್ದಾರಂತ ಗೊತ್ತಾಯ್ತು. ಗೋಪಾಲಕರು ಯಾರು ಯಾರು ಎಂಬ ದಡದಲ್ಲಿ ಮುಂದೆ ಮುಂದೆ ಬಂದು ನೋಡ್ತಾ ಇದ್ದಾರೆ. ಓಯ್, ಬಂದವನಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಅವರು ಯಾರಿಂದ ಹೋಗಿಕೊಂಡು ಎಲ್ಲರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕಾದ್ರೆ ನನ್ನ ಎಣ್ಣೆ ಬಿಚ್ಚಿ ವಿಷಯವನ್ನೇ ಕಾಣಬೇಕಾಗಿದೆ.
ಹೇಗೋ ಹಾ. ಒಂದು ಅರ್ಥ ಆಗುದಿಲ್ಲ. ಓಹೋ. ಆದ್ರೆ ನಿನ್ನೆ ಹೇಳ್ತಾ ಇದ್ದಾರೆ, ಏನು? ಹೇಳ್ತಾ ಇದ್ದಾರೆ, ಹಾ. ಇಷ್ಟು ಮಂದಿ ಗೋಪಾಲಕರನ್ನ ಸೇರಿಸಿಕೊಂಡು ಒಂದು ನೇರವಾಗಿ ನೀರೊಳಗೆ ಧುಮುಕಿದೆ. ಹೌದು. ಧುಮುಕಿದ್ದು ಮಾತ್ರವಲ್ಲ, ಒಳಗಿನ ಹತ್ರ ನನ್ನನ್ನೇ ಅರ್ಪಿಸಿದೆ. ಹಾ. ಏಯ್! ಏನು? ಈ ನೀರೊಳಗೆ ಪ್ರವೇಶ ಮಾಡಬೇಕಾದ್ರೆ ನನ್ನ ಅಪ್ಪಣೆ ಎಂಬುದು ಬೇಕು. ಅಪ್ಪಣೆ ಬರುವುದಕ್ಕಾಗಿ ಬಂದ್ರೆ ಅಂತವರು ಯಾರು ಉಳಿಯಲಿಲ್ಲ. ಆದ್ರೆ ಈ ನೀರುಂಟವ, ಇದು ಯಾರಿಗೆ ಸೇರಿತು ಯಾರಿಗೆ? ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಾನು ಯಾರೆಂಬುದನ್ನು ತಿಳ್ಕೊಂಡ್ರೆ ಮತ್ತೆ ನೀನು ಮುಂದೆ ಬರುವ ಹಾಗೆಲ್ಲ. ಯಾವನ ನೀನು? ಇದು ಕಾಳಿಂದಿ ಮಡ್ಡಿ. ಈ ಬಳುವಿನೊಳಗೆ ಅರಸರಾಗಿ ಮೆರೆದು ನಿಂತವ ಕಾಳಿಂಗ ಸರ್ಪ. ನನ್ನ ಅಪ್ಪಣೆ ಇಲ್ಲದೆ ನೀನು ಇತ್ತ ಪ್ರವೇಶ ಮಾಡಿದೆ ಹೌದಾಗಿದ್ರೆ ನಿನ್ನ ಅಪ್ಪಣೆ ಕಾಳಿಂಗ ನೀನೆಯಾ? ನಿನ್ನನ್ನೇ ಹುಡುಕಿಕೊಂಡು ಬಂದವ ಸಂಬಂಧ ಬೆಳೆಸ್ತೀಯ? ಖಂಡಿತವಾಗಿಯೂ ಅಲ್ಲ. ಕಾಳಿಂಗ, ನಿನ್ನಂತಹ ಸತ್ಪಜಾತಿಗಳಿಗೆ ವಾಸ ಮಾಡುವುದಕ್ಕೆ ಈ ಹಿಂದೆ ಮೂರು ಮೂರ್ತಿಗಳ ಯೋಗ್ಯವಾದಂತಹ ಸ್ಥಳವನ್ನು ಅನುಗ್ರಹಿಸಿದ್ದಾರೆ. ದೇವತೆಗಳಿಗೆ ಸ್ವರ್ಗಲೋಕ, ಮಾನವರಿಗೆ ಭೂಲೋಕ, ಹಾವುಗಳಾದಂತಹ ನಿಮಗೆ ಪಾತಾಳ ಲೋಕ. ಆದರೆ ಪಾತಾಳ ಲೋಕದಲ್ಲಿ ಇರಬೇಕಾದಂತಹ ನೀನಿನ್ನು ಅಕ್ರಮವಾಗಿ ಭೂಲೋಕವನ್ನು ಪ್ರವೇಶ ಮಾಡಿ ಅನ್ಯಾಯ ಅನಾಚಾರಗಳನ್ನು ಮಾಡುತ್ತಾ ಮುಂದುವರಿಯುತ್ತಾ ಇದ್ದವ ನೀನು. ಅದನ್ನು ಖಂಡಿಸಬೇಕೆನ್ನುವಂತಹ ಉದ್ದೇಶದಿಂದ ಹೆದರಿದಂತಹ ಗೋಪಾಲಕರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಬಂದವ ನಾನು. ಸಾಮಾನ್ಯ ಹುಡುಗ ಎಂದು ಭಾವಿಸದಿರು, ನಾನೇ ಬಾಲಕೃಷ್ಣ. ನಿನ್ನಂತವರು ಎಷ್ಟು ಮಂದಿ ಬಂದಿದ್ದಾರೆ, ಆದ್ರೆ ಹಿಂದೆ ಹೋಗಿದ್ದಾರ ಎಂಬುದನ್ನೇ ಯೋಚನೆ ಮಾಡು. ಕೇಳಿರಬಹುದು, ಬಂದವರಿಗೆ ಯಮನೋಗಿ ನಿಂತವ ಕಾಳಿಂಗ. ನೀನು ಏನು ಅಥವಾ ನೀನೊಬ್ಬ ಮಾಡುವ ಪುಣ್ಯಾದಂತ ನೀರು ನಿನ್ನ ನೀತಿಯನ್ನು ಮಾತನಾಡಿ ಕೇಳಿ ಏನು ಕಾಳಿಂಗ ಸ್ವಲ್ಪ ಸುಮ್ಮನಿರ್ತಾರೆ ಅಂತ ತಿಳ್ಕೊಂಡೆ. ಎಡೆಯನ್ನು ಮುಚ್ಚಿ ಹೊತ್ತದೊಳಗೆ ಬದುಕುವುದಕ್ಕೆ ನಾನೇನು ಹೆಣ್ಣಲ್ಲ, ಗಂಡು ಕಾಳಿಂಗ ಸರ್ಪ. ಆದ ಕಾರಣ ಒಂದು ಮಾತು ಕೇಳು, ನೀನ್ ಹೇಳು ಪಾತಾಳದಲ್ಲಿ ಬದುಕಬೇಕಿತ್ತು, ಏನು ಮಾಡುದು ಹೇಳು? ಕೆಲವರ ಸ್ವಾರ್ಥ ಜೀವನ ಹಾಗೆ ಮತ್ತೊಬ್ಬರ ಬದುಕುತ್ತಾನೆ ಎಂಬುದಾಗಿ ಅವನನ್ನು ಬದುಕುವುದಕ್ಕೆ ಬಿಡದೆ ಅಲ್ಲಿಂದ ನಮ್ಮನ್ನೆಲ್ಲ ಬಡಿದಾಡಿಸಿ ಎತ್ತಗೋ ಹೊಡಿಸುವುದಕ್ಕಾಗಿ ಮುಂದಾದ್ರು. ಅದು ನಿನ್ನಂತವರ ಆಗಿರುವುದು. ಅಂತವರನ್ನು ಶಿಕ್ಷಿಸುವುದಕ್ಕೆ ಯಾರು ಬರಲಿಲ್ಲ. ಅವುಗಳಂತ ನಾವೆಲ್ಲಿರಬೇಕು ಎಂಬುದನ್ನು ಯೋಚನೆ ಮಾಡಿದ್ರೆ ಮೂರು ಲೋಕವನ್ನು ಸಂಚಾರ ಮಾಡಬಲ್ಲ ಸರ್ಪ ಜಾತಿಗಳು ನಾವು. ಆದ್ರೆ ಒಂದು ಮಾತು ಕೇಳು, ನೀನ್ ಹೇಳು, ಮೂರು ಮೂರ್ತಿಗಳಲ್ಲಿ ಒಬ್ಬರು ಕೂಡ ಎದುರಾಗಿ ಬಂದ್ರೆ ಅಂತವನಿಗೆ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕೊಡಬಲ್ಲವ ಕಾಳಿಂಗ. ಆದ್ರೆ ನೀನು ನನ್ನಲ್ಲಿ ಪ್ರಶ್ನಿಸುದು
ಮಾಡಿದ್ದು ತಪ್ಪಾಯ್ತು. ಬದುಕುದಕ್ಕೆ ಏನು ಬೇಕಾದ್ರೆ ಮಾಡ್ತಾರೆ. ಕೇಳುವುದಕ್ಕಾಗಿ ಬಂದ್ರೆ ನಿನ್ನ ಪಾಲಿಗೆ ಮಾಡೋದೇ. ಬದುಕಬೇಕೆನ್ನುವಂತಹ ಉದ್ದೇಶದಿಂದ ಈ ರೀತಿಯ ಕೃತ್ಯಗಳನ್ನು ಮಾಡುತ್ತಾ ಮುಂದುವರಿದವ ನೀನು. ಬದುಕು ಹೇಗಿರಬೇಕು? ಹೇಗೆ? ಬದುಕನಂತಿದ್ದರೆ ಮಾತ್ರ ಬದುಕು. ಬದುಕು ಎಂಬುದನ್ನು ಬಹಳಷ್ಟು ಕಲಿತಿದ್ದೀನಿ. ಯಾವ ಬದುಕಿಗೂ ಕೂಡ ಕಷ್ಟ ಕೊಡಬಾರದು. ಆದ್ರೆ ನೀನು ಹಾಗೆ ಮಾಡಲಿಲ್ಲ. ನಿನ್ನದಾದಂತಹ ವಿಷಜ್ವಾಲೆಯನ್ನು ಕಾಳಿಂದಿ ಮಡುವೆಗೆ ಸೂಸಿದವ. ಆ ವಿಷಜ್ವಾಲೆಯ ನೀರನ್ನು ಕುಡಿದಂತಹ ಗೋವುಗಳು ಬೇರೆ ಎಲ್ಲಿಗೆ ಬರ್ಲಿಲ್ಲಲ್ಲ. ಹೌದು, ನಾನು ಇಲ್ಲಿ ಮಾತ್ರ ಹೇಳುದು. ಆ ಗೋವುಗಳು ಬಂದದ್ದು ನಿಮ್ಮ ತಪ್ಪು. ಗೋವುಗಳು ಗೋಪಾಲಕರೆಲ್ಲ ಅಳಿದು ಹೋಗಿದ್ದಾರೆ. ನನಗೆ ನನಗೆ ಬದುಕಬೇಕಲ್ಲ. ಹಾಗೆ ಇನ್ನು ಇದ್ದಂತಹ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಬೇಕು, ಅವರನ್ನು ಕಾಪಾಡಬೇಕೆನ್ನುವಂತಹ ನಿರ್ಧಾರವನ್ನು ಕೈಗೊಂಡು ಬಂದವ ನೀನು. ಯಾವನೋ ಅಷ್ಟು ದೊಡ್ಡವ ನೀನು. ಅಯ್ಯ, ಏನು? ಈ ರೀತಿಯ ಅನ್ಯಾಯಗಳನ್ನು ಮಾಡುವುದು ಒಳ್ಳೆಯದಲ್ಲ. ಬದುಕಬೇಕೆನ್ನುವಂತಹ ಆಸೆ ನಿನಗಿದ್ದರೆ ಮಾಡಿದ್ದು ತಪ್ಪಾಯ್ತೆನ್ನುವ ಹಾಗೆ ಪಾದಕ್ಕೆರಗು. ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೇನೆ. ಇದೇ ದಾರಿಯಿಂದ ಮುಂದುವರಿದು ಬಂದ್ರೆ ಯಮನಾಲಯ Thank you.
ಹೊತ್ತಿಗೆ ನಮ್ಮ ದೇವ ತಪ್ಪನ್ನು ಮಾಡಿದ್ದೇನೆ ಸರಿ, ಅವರ ತಲೆಯ ಮೇಲೆ ಕಾಲನ್ನಿಟ್ಟು ಅವರನ್ನು ವಂಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ದೇವ. ಯಾವ ಹೆಣ್ಣಾದರೂ ವಿಧಿವೆಯಾಗಿ ಬದುಕುವುದಕ್ಕೆ ಪ್ರಯತ್ನ ಪಡುವುದಿಲ್ಲ, ಸುಮ್ಮಂಗಲೆಯಾಗಿ ಬಯಸುತ್ತೇವೆ ಸ್ವಾಮಿ. ಆದ್ರೆ ನೀವು ಅವರನ್ನು ವಂಚಿಸಿದ್ರೆ ನಾವು ವಿಧೇಯಾಗಿ ಇರ್ತೀವಿ ದೇವ. ನೀವೇ ನಮ್ಮನ್ನು ಕರುಣಿಸಬೇಕು ಸ್ವಾಮಿ. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಗಳಲ್ಲಿ ಐಕ್ಯನಾಗಿರುವಂತ ಮಹಾನ್ ಚೇತನ ನೀನಾಗಿದ್ದೀಯ. ಈ ಸಮಯದಲ್ಲಿ ನಮ್ಮ ಗಂಡ ಮಾಡಿದಂತ ತಪ್ಪಿಗೆ ಶಿಕ್ಷೆ ರೂಪವಾಗಿ ಅವರ ಹೆಡೆಯ ಮೇಲೆ ಕಾಲನಿರಿಸಿ ನರ್ತಿಸುತ್ತಾ ಇದ್ದೀಯ. ಈ ಸಮಯದಲ್ಲಿ ಭಕ್ತರಾದಂತ ನಾವು ಬೇಡುವುದು ಒಂದೇ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಕಾಮಧೇನು ನೀನಲ್ವೇ ತಂದೆ. ಭಕ್ತರ ಮನೆಯಂಗಳದ ಶ್ರೀ ತುಳಸಿ ಎಂಬುದಾಗಿ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಸೌಭಾಗ್ಯವತಿಯಾಗಿರಬೇಕೆನ್ನುವಂತ ಆಸೆ ನಿಲ್ಲಿಸಿಕೊಂಡಿದ್ದೇವೆ ತಂದೆ. ನಮ್ಮ ಮೇಲೆ ಯಾವುದೇ ರೀತಿಯಾದಂತ ಕೋಪವನ್ನಿರಿಸದೆ ನೀನು ಕರುಣಾಕರನಾದಂತ ಕರುಣಾಮಯ್ಯಾದಂತ ನೀನು ನಮ್ಮ ಮೇಲೆ ಕರುಣೆಯನ್ನು ಬೀರಿ ಪತಿಯು ನಮ್ಮ ಜೊತೆಯಲ್ಲಿರುವಂತೆ ಅನುಗ್ರಹಿಸಬೇಕು ತಂದೆ. ಮುನಿದರೆ ಕಸಿಯಾರೆ ನಗೈ ಗಿರಿಜನನಿಯ ಸುತ ಗರುಡನ ನಿರ್ಮಾದಿಗೆ ಬಯ
ಭಗವಂತನ ದೇವರೇ, ಭಗವಂತನೇ, ನಾನು ತಿಳಿಯದೆ ನಿನ್ನಲ್ಲಿ ತಪ್ಪು ಮಾಡುವುದಕ್ಕಾಗಿ ಮುಂದಾದೆ, ಮತಾಂತರಾಗಿ ಹೋರಾಟವನ್ನು ಮಾಡುವುದಕ್ಕಾಗಿ ಹಿಡಿದೆ. ಆದ್ರೆ ತ್ರಿಮೂರ್ತಿಗಳಲ್ಲಿ ನೀನೊಬ್ಬನೆಂಬುದನ್ನು ತಿಳಿಯದೆ ಈ ಸಮಯದಲ್ಲಿ ನಿನ್ನಲ್ಲಿ ಕಾಳಗವನ್ನು ಮಾಡಿದೆ. ಸೋಲನ್ನು ಅನುಭವಿಸುತ್ತ ಈ ಕಾಳಿಕ ಇನ್ನೇನಂತ ಯೋಚನೆ ಮಾಡಿದಾಗ ನೋಡಿದ ನನ್ನೊಬ್ಬನವರನ್ನು ಬದುಕಿಸಿ ಅಂತ ಬೇಡ್ತಾ ಇದ್ದಾರೆ. ಈಗ ತಿಳಿಯಿತು, ನಿನ್ನ ಪಾದ ವರ್ಷವೇ ನನ್ನ ಎಡೆಯ ಮೇಲೆ ಬಿದ್ದಾಗಲೇ ನನ್ನ ಅಜ್ಞಾನವೆಲ್ಲವೂ ಕಳೆಯಿತು ಸ್ವಾಮಿ. ಓ ಇನ್ನೊಡೆಯ ಜನಾರ್ದನನೇ, ನಾನು ಈ ರೀತಿ ಯಾಕೆ ತಪ್ಪು ಮಾಡಿದಂತ ನೀನು ಕೇಳ್ತೀಯ ಸ್ವಾಮಿ? ಯಾಕೆ ಮಾಡಿದೆ? ಈ ಮಡುವಿನಲ್ಲಿ ಬದುಕುವುದಕ್ಕೆ ಒಂದೇ ಕಾರಣ, ಏನು? ನಮ್ಮ ಚಿಕ್ಕಬಳಾಂತ ಗಿಡತೆಯ ಮಗಳಾಂತ ಗರುಡನೇ. ಗರುಡ? ಆತನ ಭಯದಿಂದಲಾಗಿ ಈ ಮಡುವಿನಲ್ಲಿ ಬದುಕಬೇಕಾಯಿತು. ಸೌಪರಿಮಣಿಯ ಶಾಪದಿಂದಲಾಗಿ ಈ ಮಡುವಿನಂತ ಆತನು ಬರುವುದಿಲ್ಲ. ಒಂದು ವೇಳೆ ಬಂದಿದೆ ಹೌದಾಗಿದ್ರೆ ಆತನ ತಲೆ 1000 ಹೋಳಾಗುತ್ತದೆ. ಈ ರೀತಿಯಾದಂತಹ ಶಾಪವು ಆತನಿಗಿತ್ತು ಸ್ವಾಮಿ. ಆದ ಕಾರಣ ಹೆಂಡತಿ ಮಕ್ಕಳು ಬಂಧುಗಳ ಜೊತೆಯಲ್ಲಿ ಸಂತೋಷದಲ್ಲಿ ಈ ನೀರೊಳಗೆ ಬದುಕುತ್ತಾ ಇದ್ದೇನೆ. ಆದ್ರೆ ಒಂದು ಮಾತು ಸ್ವಾಮಿ, ಬದುಕಬೇಕಾದ್ರೆ ಏನಾದ್ರೂ ಸಿಗಬೇಕಾದ್ರೂ ನಾವು ಸಂಚರಿಸಬೇಕಂತ ಅವುಗಳಂತ ಈ ಪ್ರಪಂಚವನ್ನು ಸಂಚರಿಸಿದ್ರೆ ಆ ಗರುಡನು ತಮ್ಮನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಭಯಗೊಂಡಂತ ನಾವೆಲ್ಲರೂ ಈ ಮಡುವಿನಲ್ಲಿ ಬದುಕುವುದಕ್ಕಾಗಿ ಇಲ್ಲಿಯೇ ಇದ್ದು ಬಂದವರನ್ನೆಲ್ಲ ತಿಂದು ಬದುಕಿ ನಮ್ಮ ಸ್ವಾರ್ಥ ಜೀವನದಿಂದ ಮುಂದಾದೆ ಸ್ವಾಮಿ. ಸ್ವಾಮಿ, ನಾವೆಲ್ಲವೂ ಮಾಡಿದ್ದು ತಪ್ಪಾಯಿತು, ನಮ್ಮನ್ನು ಕ್ಷಮಿಸಬೇಕು ದೇವರೇ. ಬದುಕುವುದಕ್ಕೆ ಅವಕಾಶವನ್ನು ಕೊಡಬೇಕು. ಓ ನಾಗಗುಣ ಪಾಲಕನೇ, ಸಾಗರಕ್ಕೆ ನಡೆ ನಡೆ ಅಲ್ಲಿ ಬದುಕಬೇಕೇ ಸ್ವಾಮಿ. ನೀನಿನ್ನು ಸಾಗರಕ್ಕೆ ನಡೆ ಸುಖವಾಗಿ ಬಾಳುತ್ತಿರು ಈ ಕೂಡ ಜಾಣಿಯ ತೊರೆದು ಸುಖವಾಗಿ ಬಾಳುತ್ತಿರುವುದಕ್ಕೆ ನಾಗ ಕುಲ ಪಾಲಕನಿ ಬಳೆಗಳನ್ನು ಕಳೆದುಕೊಂಡು ಜೀವನವನ್ನು ನಡೆಸುವುದಕ್ಕೆ ಯಾರೂ ಕೂಡ ಇಷ್ಟಪಡುವುದಿಲ್ಲ. ಈ ಹೊತ್ತು ನೀವು ಸುಮ್ಮನೆಯಾಗಿ ಬದುಕಬೇಕಾದರೆ ನಿಮ್ಮ ಗಂಡನನ್ನು ನಾನು ಉಳಿಸಬೇಕಲ್ವೇ? ಖಂಡಿತವಾಗಿ ಉಳಿಸಿಕೊಡುತ್ತೇನೆ. ಕಾಳಿಂಗ, ನೋಡಿದ್ದೀರಾ, ನಿನ್ನ ಮಡದಿ ಮಡಿಯರು ಕಣ್ಣೀರು ಸುರಿಸುತ್ತಾ ಇದ್ದಾರೆ. ಯಾಕೆ? ನಿನ್ನಿಂದ ನೀನು ಮಾಡಿದ ಈ ಕೆಟ್ಟ ಕೆಲಸದಿಂದಲಾಗಿ ಅವರು ಇವತ್ತು ಕಣ್ಣೀರು ಸುರಿಸುವಂತಾಯಿತು. ಅದಕ್ಕಾಗಿ ಒಂದು ಕೆಲಸವನ್ನು ನೀನು ಮಾಡಬೇಕು. ಏನು ಸ್ವಾಮಿ? ಇನ್ನು ಮುಂದಕ್ಕೆ ಈ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಬಿಡಬೇಕು. ನಮಗೆ ಬದುಕುವುದಕ್ಕೆ ಬೇರೆ ದಾರಿಯೇ ಗೊತ್ತಿಲ್ಲ. ಬದುಕುವುದಕ್ಕೆ ಪ್ರತ್ಯೇಕವಾದಂತಹ ಸ್ಥಳವನ್ನು ನಾನೇ ಅನುಗ್ರಹಿಸುತ್ತೇನೆ. ಎಲ್ಲಿ ಸ್ವಾಮಿ? ಸಪ್ತ ಶರದಿಗಳ ಆ ಕಡೆ ಒಂದು ಸಾಗರವಿದೆ. ಅಲ್ಲಿ ನೀನು ನಿನ್ನವರೊಂದಿಗೆ ಸುಖವಾಗಿ ಬಾಳು. ಹೋಗು, ಶುಭವಾಗಲಿ. ಜಯ 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 ಜಯ. ನಂದಕಿಶೋರ ನವನೀತ ಚೋಟ
ಆ